ಪಾವೂರು ಉಳಿಯ ಅಕ್ರಮ ಮರಳುಗಾರಿಕೆಗೆ ಸಿಗದ ಮುಕ್ತಿ. 3 ತಿಂಗಳಾದರೂ ಡಿಸಿ ಕೈ ಸೇರದ ವರದಿ. ಮರಳುಗಾರರ ಅಟ್ಟಹಾಸದ ಮುಂದೆ ಕೈ ಚೆಲ್ಲಿದ ಜಿಲ್ಲಾಡಳಿತ. ಎಸ್, ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಡ್ಯಾರ್ ಬಳಿಯ ಪಾವೂರು ಉಳಿಯದ ದ್ವೀಪ ಪ್ರದೇಶದಲ್ಲಿ ಅಕ್ರಮ ಮರಳುಗಾರಿಕೆಯ ಜೊತೆಗೆ ದ್ವೀಪವನ್ನೇ ಕೊರೆದು ಮರಳುಗಾರಿಕೆಯಲ್ಲಿ ತೊಡಗಿದ್ದರೂ ಜಿಲ್ಲಾಡಳಿತ ಮಾತ್ರ ಕೇವಲ ಆದೇಶ ನೀಡಿ ಸುಮ್ಮನಾಗಿದೆ ಹೊರತು ಯಾವುದೇ ಕ್ರಮದತ್ತ ಮುಂದಾಗಿಲ್ಲ. ದ್ವೀಪದ ಜನರು ನಿರಂತರ ಹೋರಾಟ ಮಾಡಿದರೂ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಹೋರಾಟಗಾರರ ಕೂಗಿಗೆ ಕಿವಿಗೊಡ್ತಾಗಿಲ್ಲ. ಪಾವೂರು ಉಳಿಯದ ದ್ವೀಪ ಪ್ರದೇಶದ ನಿವಾಸಿಗಳು ಕಳೆದ ಹಲವು ವರ್ಷದಿಂದ ಹೋರಾಟ ಮಾಡ್ತಾಗಿದ್ರೂ ಯಾರೂ ಗಮನಹರಿಸಿಲ್ಲ. ಇತ್ತೀಚೆಗೆ ಕೆಥೋಲಿಕ್ ಸಭಾ ಹಾಗೂ ಸಮಾನ ಮನಸ್ಕ ಸಂಘಟನೆಗಳು ದ್ವೀಪ ಉಳಿಸುವ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ಆದರೆ ಕಳೆದ ಕೆಲವು ತಿಂಗಳಿನಿಂದ ಹೋರಾಟ ನಡೆಸಿದರೂ ಜಿಲ್ಲಾಡಳಿತ ಒಂದು ಸಮಿತಿಯನ್ನು ರಚಿಸಿ ಸುಮ್ಮನಾಗಿದೆ. ಉಳ್ಳಾಲ ಹೊಯ್ಗೆ ಇದೇ ರೀತಿ 62ನೇ ತೋಕೂರು, ಪಕ್ಷಿಗೆರೆ ನಮ್ಮ ಜಿಲ್ಲೆಯಾದ್ಯಂತ ಕೆಲವು ಭಾಗಗಳಲ್ಲಿ ಅಕ್ರಮವಾಗಿ ಮರಳು ದಂಧೆ ನಡೆಯುತ್ತಾ ಇದೆ. ಇದೆಲ್ಲ ನಿಮಗೆಲ್ಲ ಗೊತ್ತಿದ್ದ ವಿಷಯ. ಪಾವೂರು ಉಳಿಯ ಪ್ರದೇಶದಲ್ಲಿ 100 ವರ್ಷಗಳಿಂದ ಬಡ ಜನತೆ ಅಲ್ಲಿ ವಾಸಿಸ್ತಾ ಇದ್ದಾರೆ. ಇವರಿಗೆ ಸರಿಯಾದ ದಾರಿ ಇಲ್ಲ ಅಲ್ಲಿ ಹೋಗಲಿಕ್ಕೆ. ಇವರು ದೋಣಿ ಮೂಲಕ ಈಜಾಡಿಕೊಂಡೆಲ್ಲ ಕಷ್ಟದಿಂದ ಅಲ್ಲಿ ತನ್ನ ಮನೆಗೆ ಹೋಗಬೇಕಾಗಿದೆ. ಕೂಲಿ ಕಾರ್ಮಿಕರು ಅಲ್ಲಿ ಹೆಚ್ಚಿನವರಾಗಿ ಈ ಮರಳು ಇರುವ ಪ್ರದೇಶದಲ್ಲಿರುವ ಮೀನು ಹಿಡಿಯುವುದು, ಚಿಪ್ಪಿ ಎಕ್ಕಿ ಎಲ್ಲ ಜೀವನ ನಡೆಸ್ತಾ ಇದ್ದಾರೆ. ಈ ಬಡ ಜನತೆಯ ಇವತ್ತು ಜೀವನ ಬಹು ದುಸ್ತರವಾಗಿದೆ. ರಾತ್ರಿ ಹಗಲು ನಿದ್ದೆ ಇಲ್ಲದ ಪರಿಸ್ಥಿತಿ ಇವರಿಗೆ ಇವತ್ತು ಬಂದೊದಗಿದೆ. ಸುಮಾರು 80 ಎಕರೆ ಪ್ರದೇಶ ಇರುವ ಜಾಗ ಇವತ್ತು ಮರಳು ದಂಧೆ, ಅಕ್ರಮ ಮರಳು ದಂಧೆಯಿಂದಾಗಿ ಕೇವಲ 40 ಎಕರೆಗೆ ಬಂದು ಮುಟ್ಟಿದೆ. ಅಲ್ಲಿರುವ ಮನೆಗಳು ಇವತ್ತು ಮನೆಗಳ ಬಳಿ ಸಮೇತ ಈ ನೀರು ಹೋಗಿ ಇವತ್ತು ಯಾವತ್ತೂ ಈ ಮನೆಗಳು ಬಿದ್ದು ಹೋಗ್ತವೆ. ಈ ಮನೆಯ ಒಳಗೆ ಇದ್ದವರು ಯಾವಾಗ ಸಾಯ್ತಾರೆ ಎಂಬ ಒಂದು ಭಯದಿಂದ ಈ ಅಲ್ಲಿಯ ಜನತೆ ಇವತ್ತು ಭಯಭೀತರಾಗಿದ್ದಾರೆ. ಇವರನ್ನು ರಕ್ಷಿಸುವುದು ನಮ್ಮ ಆದ್ಯ ಕರ್ತವ್ಯವೆಂದು ಭಾವಿಸಿ ಏನು ಬಡ ಜನತೆ ಮೇಲೆ ಕಾಳಜಿ ಇರುವವರು ನಾವೆಲ್ಲರೂ ಒಟ್ಟು ಸೇರಿ ತಾರೀಕು 27/9/2024 ಶುಕ್ರವಾರ 3 ಗಂಟೆಗೆ ನಮ್ಮ ಬಲ್ಮಠದಲ್ಲಿರುವ ಜ್ಯೋತಿ ವೃತ್ತದ ಬಳಿ ನಾವೆಲ್ಲರೂ ಸೇರಿಕೊಂಡು ಪಾದಯಾತ್ರೆಯ ಮೂಲಕ ನಮ್ಮ ಮಿನಿ ವಿಧಾನಸೌಧದ ಬಳಿ ಬಂದು ಎಲ್ಲರೂ ಸೇರಿ ಈ ಪ್ರತಿಭಟನೆಯನ್ನು ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ತಾವೆಲ್ಲರೂ ಸಮಾನ ಮನಸ್ಕರು, ಜಾತಿ ಮತ ಭೇದವಿಲ್ಲದೆ, ಯಾವುದೇ ಪಕ್ಷ ಭೇದವಿಲ್ಲದೆ ನಾವೆಲ್ಲರೂ ಸೇರಬೇಕಾಗಿ ನಾವು ಯೋಚಿಸಿದ್ದೇವೆ. ತಾವೆಲ್ಲರೂ ಇದಕ್ಕೆ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತಿಂಗಳು 3 ಕಳೆದರೂ ಡಿಸಿ ಕೈ ಸೇರದ ವರದಿ. ಎಸ್, ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಡ್ಯಾರ್ ಬಳಿಯ ಪಾವೂರು ಉಳಿಯದಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇರೋದ್ರಿಂದ ಮಳೆಗಾಲದ ಸಂಭಾವ್ಯ ವಿಪತ್ತು ಉಂಟಾಗ್ತಾ ಇತ್ತು. ಈ ಬಗ್ಗೆ ತನಿಖೆ ನಡೆಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಉಪವಿಭಾಗ ಅಧಿಕಾರಿ ಹರ್ಷವರ್ಧನ್ SJ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿ ತನಿಖೆ ನಡೆಸಿ 1 ವಾರದೊಳಗೆ ವರದಿ ಸಲ್ಲಿಸುವಂತೆ ಜೂನ್ 28, 2024ಕ್ಕೆ ಆದೇಶವನ್ನ ಹೊರಡಿಸಿದ್ದಾರೆ. ಆದರೆ ತಿಂಗಳು 3 ಆಗುತ್ತಾ ಬಂದರೂ ಕೂಡ ವರದಿ ಮಾತ್ರ ಇನ್ನೂ ಜಿಲ್ಲಾಡಳಿತಕ್ಕೆ ಸಲ್ಲಿಕೆಯಾಗಿಲ್ಲ. ಅಡ್ಯಾರ್ ಉಳಿಯ, ಪಾವೂರು ಉಳಿಯ ಇಲ್ಲಿನ ಸ್ಥಿತಿ ಬಹಳ ಗಂಭೀರವಾಗಿದೆ. ನಾವು ಇವತ್ತು ನಮ್ಮ ದ್ವೀಪವಾಸಿ ಗಿಲ್ಬರ್ಟ್ ಡಿಸೋಜಾ ಇಲ್ಲಿದ್ದಾರೆ. ಅವರ ಹಾಗೆಯೇ ಸಾಧಾರಣ ಒಂದು 42 ಕುಟುಂಬಗಳು ಅಲ್ಲಿ ಬದುಕನ್ನು ಕಟ್ಟಿ ಜೀವಿಸ್ತಾ ಇದ್ದಾರೆ. ಇವತ್ತು ನಮ್ಮ ಪ್ರಮುಖ ವಿಚಾರ ಏನೆಂದರೆ, ಈ ಹೊಯ್ಗೆ ಮರಳುಗಾರಿಕೆ ಅಲ್ಲಿ ಏನು ನಡೀತದೆ ಅದು ಸಕ್ರಮವಾಗಿ ನಡೀತದ, ಅಕ್ರಮವಾಗಿ ನಡೀತದ, ಅಧಿಕಾರಿಗಳು ಇದರ ಮೇಲೆ ಏನು ಕ್ರಮ ಕೈಗೊಂಡಿದ್ದಾರೆ, ಇದು ಹಗಲಲ್ಲಿ ನಡೀತದ, ರಾತ್ರಿಯಲ್ಲಿ ನಡೀತದ, ಇದು ಬೇರೆನೇ
ಕಾನೂನು ವಿಷಯ. ಅವರ ಹತ್ರ ಜಾಗದ್ದು ಮನೆದು ಡಾಕ್ಯುಮೆಂಟ್ಸ್ ಇದೆ, ಟ್ಯಾಕ್ಸ್ ಕಟ್ತಾ ಇದ್ದಾರೆ, RTC ಪತ್ರ ಇದೆ, ಎಲ್ಲವೂ ಡಾಕ್ಯುಮೆಂಟ್ ಸರಿಯಾಗಿದೆ. ಎಷ್ಟು ಅವರು ಮನವಿ ಕೊಟ್ಟರು ಯಾರು ಇದಕ್ಕೆ ಸ್ಪಂದಿಸುವುದಿಲ್ಲ. ಇವತ್ತು ನಾವು ಈ ದ್ವೀಪವಾಸಿಗಳಿಗೆ ನಮ್ಮ ಸಹಕಾರ ಕೊಡಲಿಕ್ಕೆ ಅವರೊಟ್ಟಿಗೆ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಈ ಪ್ರತಿಭಟನೆ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ಕಾನೂನು ಪ್ರಕಾರ ಏನು ಅಲ್ಲಿ ತಪ್ಪು ನಡೆದಿದೆ, ಏನು ಸರಿ ನಡೆದಿದೆ, ಯಾರು ಯಾರೊಟ್ಟಿಗಿದ್ದಾರೆ, ಅಧಿಕಾರಿಗಳು ಯಾರ ಮಾತನ್ನು ಕೇಳ್ತಾ ಇದ್ದಾರೆ, ಯಾವ ರಾಜಕಾರಣಿ ಒಟ್ಟಿಗಿದ್ದಾರೆ, ಇದು ಇವತ್ತು ನಮಗೆ ಎರಡನೇ ಪ್ರಶ್ನೆ ಆಗಿದೆ. ಮೊದಲನೇ ಪ್ರಶ್ನೆ ಈ ದ್ವೀಪ ಉಳಿಸಿದ್ದು, ಆ ದ್ವೀಪದಲ್ಲಿ ವಾಸಿಸುವ ಜನರ ಬದುಕನ್ನು ನಾವು ರಕ್ಷಿಸಿದ್ದು, ಇಷ್ಟೇ ನಮ್ದು ಇವತ್ತು ಉದ್ದೇಶ. ಸಾರ್ವಜನಿಕ ಸಭೆ, ನೀರಿನಲ್ಲಿ ನಿಂತು ಪ್ರತಿಭಟನೆ, ಹೀಗೆ ದ್ವೀಪದ ನಿವಾಸಿಗಳು ಅದೆಷ್ಟೇ ಹೋರಾಟಕ್ಕೆ ಮುಂದಾದರೂ ಕೂಡ ಮರಳುಗಾರಿಕೆ ಮಾತ್ರ ನಿಂತಿಲ್ಲ. ಸದ್ಯ ಕೆಥೋಲಿಕ್ ಸಭಾ ಮತ್ತು ಸಮಾನ ಮನಸ್ಕ ಸಂಘಟನೆಗಳು ಇದೀಗ ಸೆಪ್ಟೆಂಬರ್ 27ನೇ ತಾರೀಕಿಗೆ ನಗರದಲ್ಲಿ ಪಾದಯಾತ್ರೆ ಮತ್ತು ಪ್ರತಿಭಟನೆಯ ಮೂಲಕ ಮತ್ತೊಮ್ಮೆ ಜಿಲ್ಲಾಡಳಿತವನ್ನ ಎಚ್ಚರಿಸಲು ಮುಂದಾಗಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಹಮದ್ ಬಾಬಾ, ದೈಚ್ ವರ್ಲ್ಡ್ 24/7.